ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಾ ಇರುವ ಲಕ್ಷ ದೀಪೋತ್ಸವದಲ್ಲಿ ಪರಿಸರ ಸ್ನೇಹಿ ಸಾಮಗ್ರಿಗಳು ಹೆಚ್ಚು ಮಾರಾಟವಾಗುತ್ತಿವೆ. ಪ್ಲಾಸ್ಟಿಕ್ ಬಳಕೆಯನ್ನ ಕೊಂಚ ಮಟ್ಟಿಗೆ ತಗ್ಗಿಸಿ ಪ್ರಕೃತಿದತ್ತ ವಸ್ತುಗಳ ಉಪಯೋಗ ಆರೋಗ್ಯವರ್ಧಕ ಎಂಬ ಚಿಂತನೆಯಲ್ಲಿ ಜನರು ಬೀದಿ ಮತ್ತು ಬೆತ್ತದ ಪರಿಕರಗಳ ಮೊರೆ ಹೋಗುತ್ತಿರುವುದಕ್ಕೆ ಇಲ್ಲಿನ ಮಳಿಗೆ ಸಾಕ್ಷಿಯಾಗುತ್ತಿದೆ. ಚಿಕ್ಕಮಗಳೂರಿನ ಫಾರೂಕ್ ಅವರ ಬಿದಿರು ಮತ್ತು ಭತ್ತದ ಸಾಮಗ್ರಿಗಳ ಮಳಿಗೆ ಇದೇ ಮೊದಲ ಬಾರಿಗೆ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗಿದೆ. ಕುಟುಂಬದವರ ಸಹಕಾರದಿಂದ ಬಿದಿರು ಮತ್ತು ಬೆತ್ತದ ವಸ್ತುಗಳನ್ನು ಸಿದ್ಧಪಡಿಸಲಾಗುತ್ತದೆ. ಇದಕ್ಕಾಗಿ ತ್ರಿಪುರದಿಂದ ಮತ್ತು ಅರಣ್ಯ ಇಲಾಖೆಯಿಂದ ಬಿದಿರು ಬೆತ್ತವನ್ನು ಖರೀದಿಸಲಾಗುತ್ತಿದೆ. ಕೇವಲ ಅಲಂಕಾರಿಕ ಸಾಮಗ್ರಿಗಳು ಮಾತ್ರವಲ್ಲದೆ ಪೀಠೋಪಕರಣಗಳನ್ನು ತಯಾರಿಸಲಾಗುತ್ತದೆ. ಟೇಬಲ್, ಕುರ್ಚಿ, ಸೋಫಾ, ಡೈನಿಂಗ್ ಟೇಬಲ್, ಸ್ಟೂಲ್, ಸ್ಟ್ಯಾಂಡ್ ಇತ್ಯಾದಿಗಳನ್ನು ಗ್ರಾಹಕರ ಬೇಡಿಕೆಗಳನುಸಾರವಾಗಿ ಸಿದ್ಧಪಡಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಧರ್ಮಸ್ಥಳ.